ಪ್ರತಿ ಪ್ರಸಂಗದಲ್ಲೂ ಪ್ರಧಾನ ಪಾತ್ರವನ್ನು ಮಾಡುವಲ್ಲಿ ನನಗೆ ಹೆಚ್ಚಿನ ಒಲವು. ನಾನು ಅಪ್ಪನ ಥರ ಯಕ್ಷಗಾನ ಕಲಾವಿದೆ ಆಗ್ಬೇಕು. ಮಂಗಳೂರಿನಿಂದ ತೊಡಗಿ ಚಿತ್ರದುರ್ಗದವರೆಗೆ ಯಕ್ಷಗಾನ ತರಬೇತಿಯನ್ನು ನಾನು ಕೊಡ್ತಾ ಬಂದಿದ್ದೇನೆ. ಎಲ್ಲಿಯೂ ಒಂದು ಪೈಸೆ ಅಪೇಕ್ಷೆಯನ್ನು ಮಾಡಿ ನಾನು ಹೋಗ್ತಾ ಇರುವುದಲ್ಲ. ನನ್ನನ್ನು ಯಾರು ತುಳಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರಿಗೂ ಉತ್ತರವನ್ನು ಕಲಾಮಾತೆ ಕೊಟ್ಟಿದ್ದಾಳೆ. ಬದುಕ ತಿರುಳು ಇದು ವ್ಯಥೆ ಕಥೆಯ ಪಯಣ ಸಂಚಿಕೆ 7 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ತುಂಬಾ ನೋಡಿರ್ತೇವೆ ಈ ಯಕ್ಷಗಾನ ಕಲಾವಿದರು ವೃತ್ತಿಯಲ್ಲಿ ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ಪ್ರವೃತ್ತಿಯಾಗಿ ಯಕ್ಷಗಾನವನ್ನ ಚೂಸ್ ಮಾಡ್ಕೊಳ್ಳೋದನ್ನ ನಾವು ತುಂಬಾ ನೋಡಿರ್ತೇವೆ. ಆದ್ರೆ ತುಂಬಾ ಅಪರೂಪ ವೃತ್ತಿ ಕೂಡ ಅದೇ, ಪ್ರವೃತ್ತಿ ಕೂಡ ಯಕ್ಷಗಾನವನ್ನೇ ಅಂದ್ರೆ ಜೀವನ ಪೂರ್ತಿ ಯಕ್ಷಗಾನವನ್ನೇ ಮುಡಿಪಾಗಿಟ್ಟುಕೊಂಡು ಅದನ್ನೇ ಕರಗತವಾಗಿ ಮಾಡಿಕೊಂಡಂತಹ ವ್ಯಕ್ತಿಗಳು ತುಂಬಾ ಕಡಿಮೆ. ಅಂತಹ ವ್ಯಕ್ತಿಯ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅವರು ಸತೀಶ್ ಆಚಾರ್ಯ ಅಂತ ಹೇಳಿ. ಬರೀ ಅವರು ಮಾತ್ರ ಅಲ್ಲ, ಅವರ ಮಗಳಿಗೂ ಕೂಡ ಯಕ್ಷಗಾನ ತರಬೇತಿಯನ್ನ ಕೊಡ್ತಾ ಸಾಕಷ್ಟು ಜನರಿಗೆ ಅಂದ್ರೆ 500ಕ್ಕಿಂತ ಹೆಚ್ಚಿನ ಜನರಿಗೆ ಅಂದ್ರೆ ಮಕ್ಕಳಿಗೆ ಯಕ್ಷಗಾನವನ್ನ ಕಲಿಸಿಕೊಡ್ತಾ ಜೀವನ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಅವರ ಪರಿಚಯವನ್ನ ನೋಡ್ಕೊಂಡು ಬನ್ನಿ. ಸತೀಶ್ ಆಚಾರ್ಯ ಮಾಣಿ, ಯಕ್ಷಗಾನ ಕಲಾವಿದ. ನಾನು ಸುಮಾರು 40 ವರ್ಷಗಳಿಂದ ಯಕ್ಷಗಾನ ಕಲಾ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಆರಂಭ ಚಿನ್ನದ ಕೆಲಸವನ್ನು ಕಲಿಯುವ ಉದ್ದೇಶದಿಂದ ಮಂಗಳೂರನ್ನು ಸೇರಿಕೊಂಡ ಸಂದರ್ಭದಲ್ಲಿ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇದರ ತಾಳಮದ್ದಲೆಯ ಕಾರ್ಯಕ್ರಮವನ್ನು ಕಂಡು ಆಕರ್ಷಿತನಾಗಿ ಆ ಮೂಲಕ ತಾಳಮದ್ದಲೆಯ ನಿರಂತರವಾದ ಕಾರ್ಯಕ್ರಮವನ್ನು ವಾಗೀಶ್ವರಿಯಲ್ಲಿ ಮಾಡ್ತಾ ಇದ್ದೆವು. ಆ ಹೊತ್ತಿಗೆ ಕದ್ರಿ ನವನೀತ ಶೆಟ್ಟಿ, ಸಂಜಯ್ ಕುಮಾರ್, PV ಪರಮೇಶ್ ಅವರ ಒಡನಾಟದಿಂದ ಬೆಳೆದು ಆ ಮೂಲಕ ಒಬ್ಬ ಕಲಾವಿದನಾಗಿ ರೂಪುಗೊಂಡೆ. ಆರಂಭ ಕಾಲದಲ್ಲಿ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಸಾಮುಗರು, ಹಾಗೆ ನೆಲ್ಲಿಕಾರು ಮಾಧವಾಚಾರ್ಯರು, ಕೆರೆಕೈ ಕೃಷ್ಣ ಭಟ್ರು ಇಂಥ ಘಟಾನುಘಟಿಗಳ ಒಡನಾಟದಿಂದ ಪ್ರೇರಿತನಾಗಿ ಆ ಮೂಲಕ ಯಕ್ಷಗಾನ ರಂಗದಲ್ಲಿ ತನ್ನ ಛಾಪನ್ನು ಪಡಿಮೂಡಿಸುವ ಹಾಗಾಯಿತು. ಹಾಗೆ ತಾಳಮದ್ದಳೆಯಿಂದ ಬಳಿಕ ಯಕ್ಷಗಾನ ಬಯಲಾಟ ವೇದಿಕೆಗೆ ನನ್ನನ್ನು ಕರೆದು ತಂದವರು ನವನೀತ್ ಶೆಟ್ಟಿ ಕದ್ರಿ. ಇಲ್ಲಿ ಮಂಗಳೂರಲ್ಲಿ ಯಕ್ಷಗಾನ ಬಯಲಾಟ ಆಗುವುದಿದ್ರೂ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ವೇಷವನ್ನು ಮಾಡಿಸಿ ಆ ಮೂಲಕ ಯಕ್ಷಗಾನ ವೇಷಧಾರಿಯನ್ನಾಗಿ ನನ್ನನ್ನು ರೂಪುಗೊಳಿಸಿದರು. ಆ ಹೊತ್ತಿಗೆ ನನಗೆ ಯಕ್ಷಗಾನದ ನಾಟ್ಯ ಗೊತ್ತಿರಲಿಲ್ಲ. ಆದರೂ ಮಂಗಳೂರಿನಲ್ಲಿ ಎಲ್ಲಿ ಯಕ್ಷಗಾನ ಬಯಲಾಟ ಆಗುವುದಿದ್ರೂ ಪ್ರಧಾನ ಪಾತ್ರವನ್ನು ನಾನೇ ವಹಿಸ್ತಾ ಇದ್ದೆ. ಆ ಬಳಿಕ 1983ನೇ ಇಸವಿಯಲ್ಲಿ ಭಾರತೀಯ ವಿದ್ಯಾಭವನ ಪಾಂಡೇಶ್ವರ ಇಲ್ಲಿ ನಮ್ಮ ಸಹ ಕಲಾವಿದರಾದಂಥ PV ಪರಮೇಶ್ವರ್ ಅವರು ಯಕ್ಷಗಾನ ತರಬೇತಿ ತರಗತಿಯನ್ನು ಆರಂಭಿಸಿದರು. ಆ ಸಂದರ್ಭದಲ್ಲಿ ಆ ತರಬೇತಿ ತರಗತಿಯನ್ನು ಸೇರಿಕೊಂಡು ಯಕ್ಷಗಾನದ ನಾಟ್ಯವನ್ನು ಕಲಿತುಕೊಂಡು ಆ ಮೂಲಕ ಒಬ್ಬ ಪರಿಪೂರ್ಣ ಕಲಾವಿದನಾಗಿ ರೂಪುಗೊಂಡೆ. ಅದರಿಂದಲೂ ಹೆಚ್ಚಾಗಿ ಹೇಳುವುದು ಅಂತಂದರೆ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಎನ್ನುವ ಈ ಸಂಘ 1922ನೇ ಇಸವಿಯಲ್ಲಿ ಮಂಗಳೂರಿನ ಗದ್ದೆಕೇರಿ ರಸ್ತೆಯಲ್ಲಿರುವ ಮಹಮ್ಮಾಯಿ ದೇವಸ್ಥಾನದಲ್ಲಿ ಆರಂಭಗೊಂಡು ಇದೀಗ 100ನೇ ವರ್ಷವನ್ನು ಪೂರೈಸಿದೆ. ಅಂತಹ ಒಂದು ಸಂಘದ ಸದಸ್ಯ ಎಂದು ಹೇಳಿಕೊಳ್ಳುವುದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಉಂಟು. ಅದರಲ್ಲೂ ಯಕ್ಷಗಾನ ರಂಗದಲ್ಲಿ ಹಲವಾರು ಕಲಾ ಸೇವೆಯನ್ನು ಮಾಡಿದ್ದಲ್ಲದೆ ಕೆಲವೊಂದು ಪಾತ್ರಕ್ಕೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಆ ಮೂಲಕ ಮಂಗಳೂರಿನಲ್ಲಿ ಹೆಸರನ್ನು ಗಳಿಸಿದ್ದೇನೆ. ಹೆಚ್ಚಾಗಿ ಸತೀಶ ಎನ್ನುವ ನನ್ನ ಹೆಸರಿಗಿಂತಲೂ ಮಾಣಿ ಎನ್ನುವ ಹೆಸರೇ ಹೆಚ್ಚು ಪ್ರಚಾರವನ್ನು ಪಡೆದಿದೆ. ಸತೀಶ ಅಂತ ಹೇಳಿದರೆ ಕೆಲವರಿಗೆ ಪಕ್ಕನೆ ಗೊತ್ತಾಗುವುದಿಲ್ಲ. ಮಾಣಿ ಅಂತ ಹೇಳಿದ ಕೂಡಲೇ ಕಲಾವಿದ ನಾನೇ ಎನ್ನುವುದು ಅರ್ಥ ಆಗ್ತದೆ. ಅಲ್ಲಿಯವರೆಗೆ ಊರಿನ ಹೆಸರನ್ನು ಪ್ರಚಾರಕ್ಕೆ ತಂದಿದ್ದೇನೆ ಅನ್ನುವ ಒಂದು ತೃಪ್ತಿ ನನಗಿದೆ. ಆ ನೆಲೆಯಿಂದ ನನಗೆ ಹಲವಾರು ಯಕ್ಷಗಾನ ತರಗತಿಯನ್ನು ನಡೆಸುವುದಕ್ಕೆ ಅವಕಾಶಗಳು ಬಂತು. ಅದನ್ನು ನಡೆಸ್ತಾ ಇದ್ದೇನೆ. ಸದ್ಯಕ್ಕೆ ರಾಮಕುಂಜ, ವಂಜಾರೆಕಟ್ಟೆ, ಉಪ್ಪಿನಂಗಡಿ, ನಟ್ಟಿಬೈಲು ಹಾಗೆ ಮಾಣಿ ಇಲ್ಲಿ ಯಕ್ಷಗಾನ ತರಗತಿಗಳನ್ನು ನಡೆಸುತ್ತಾ ಆ ಮೂಲಕ ಯಕ್ಷಗಾನ ರಂಗದಲ್ಲಿ ನನ್ನ ಕಲಾ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಯಕ್ಷಗಾನದಲ್ಲಿ ನಾನು ಬಹುಶಃ ಮಾಡದೇ ಇರುವ ಪಾತ್ರಗಳಿಲ್ಲ, ಎಲ್ಲ ತರನಾದ ಪಾತ್ರವನ್ನು ಮಾಡಿದ್ದೇನೆ. ಆದರೆ ಪ್ರತಿ ಪ್ರಸಂಗದಲ್ಲೂ ಪ್ರಧಾನ ಪಾತ್ರವನ್ನು ಮಾಡುವಲ್ಲಿ ನನಗೆ ಹೆಚ್ಚಿನ ಒಲವು. ಆದ್ದರಿಂದ ಈಗಲೂ ಅದನ್ನೇ ಮಾಡ್ತಾ ಇದ್ದೇನೆ. ಪ್ರಶಸ್ತಿ ನಾನು ಬಹಳಷ್ಟು ತೃಪ್ತಿಯನ್ನು ಪಟ್ಟುಕೊಳ್ಳುವ ಪ್ರಶಸ್ತಿ ಯಕ್ಷರತ್ನ ಪ್ರಶಸ್ತಿಯನ್ನು
ಶ್ರೀ ಅರೆಮಾದನಹಳ್ಳಿ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳವರ ದಿವ್ಯ ಹಸ್ತದಲ್ಲಿ ಒಂಜಾರೆಕಟ್ಟೆಯಲ್ಲಿ ನಾನು ಪಡೆದಿದ್ದೇನೆ. ಅದು ನನಗೆ ಬಹಳ ಹೆಮ್ಮೆಯನ್ನು ತಂದಂಥ ಒಂದು ಪ್ರಶಸ್ತಿ. ಆ ಬಳಿಕ ಅರ್ಕುಲ ಸುಬ್ರಹ್ಮಣ್ಯಾಚಾರ್ಯರು ದಿವಂಗತ, ಅವರ ಸಂಸ್ಮರಣಾರ್ಥವಾಗಿ ಕೊಡಬಹುದಾದಂತಹ 8ನೆಯ ಪ್ರಶಸ್ತಿಯನ್ನು ನಾನು ಪಡೆದಿದ್ದೇನೆ. ಹಾಗೆ ವಾಗೀಶ್ವರ ಯಕ್ಷಗಾನ ಕಲಾವರ್ಧಕ ಸಂಘದಲ್ಲಿ, ಶ್ರೀಶ ಯಕ್ಷೋತ್ಸವ ಸಮಿತಿಯಲ್ಲಿ, ಹಾಗೆ ತಳಕಳ ಮೇಳದ ವತಿಯಿಂದ, ಉಳ್ಳಾಲ ಚಿರುಂಬ ಭಗವತಿ ಮೇಳದ ವತಿಯಿಂದ ಇತ್ಯಾದಿ ಹಲವಾರು ಸನ್ಮಾನಗಳನ್ನು ಪಡೆದಿದ್ದೇನೆ. ಅದರೊಂದಿಗೆ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಕ್ಷಗಾನ ತರಬೇತಿಯನ್ನು ಕೊಡುತ್ತಿರುವ ಕಾರಣದಿಂದ ಪೇಜಾವರ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಉಡುಪಿಯ ರಾಜಾಂಗಣದಲ್ಲಿ ಸನ್ಮಾನಿಸಿದ್ದಾರೆ. ಅದು ಕೂಡ ಬಹಳ ಹೆಮ್ಮೆಯ ವಿಷಯ. ಮತ್ತು ಸಣ್ಣ ಪುಟ್ಟ ಸನ್ಮಾನಗಳು, ಗೌರವಾರ್ಪಣೆಗಳು ಹಲವಾರಾಗಿದೆ. ಆದ್ದರಿಂದ ನಾನು ಗುರುತಿಸುವಂಥ ಸನ್ಮಾನಗಳು ಇವಿಷ್ಟು. ಸಾಧಾರಣ ಒಂದು 500ಕ್ಕಿಂತ ಹೆಚ್ಚು, ಅಂದರೆ ಹಲವಾರು ಶಾಲೆಗಳಲ್ಲಿ ನಾನು ತರಬೇತಿಯನ್ನು ಮಾಡ್ತಾ ಇರುವ ಕಾರಣ ಇಷ್ಟೇ ಎನ್ನುವಾಗೆ ನಿಖರವಾಗಿ ಹೇಳುವುದಕ್ಕೆ ಬರುವುದಿಲ್ಲ. ಮಂಗಳೂರಿನಿಂದ ತೊಡಗಿ ಚಿತ್ರದುರ್ಗದವರೆಗೆ ಯಕ್ಷಗಾನ ತರಬೇತಿಯನ್ನು ನಾನು ಕೊಡ್ತಾ ಬಂದಿದ್ದೇನೆ. ಅದರಿಂದ ತುಂಬ ಮಂದಿ ಅಸಂಖ್ಯಾತ ವಿದ್ಯಾರ್ಥಿಗಳಿದ್ದಾರೆ. ತುಂಬ ವರ್ಷಕ್ಕೆ ಮೊದಲು ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೊಂದು ಮಾಣಿಸಾದ ಎನ್ನುವಂಥ ಒಂದು ಪ್ರಸಂಗದ ಯಕ್ಷಗಾನ ಬಯಲಾಟ ನಿರ್ಣಯ ಆಗಿತ್ತು. ಮಾಣಿಷಾದ ಪಾತ್ರದಲ್ಲಿ ವಾಲ್ಮೀಕಿ ಪಾತ್ರವನ್ನು ಮಾಡುವ ಸಮರ್ಥ ಕಲಾವಿದರು ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರು. ಅವತ್ತು ಆ ಪಾತ್ರವನ್ನು ಕುಕ್ಕೊಳ್ಳಿ ಭಾಸ್ಕರ್ ರೈ ಅವರು ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ರು. ನಾನು ಬಹುಶಃ ಅಷ್ಟರವರೆಗೆ ಮಾಣಿಸಾದ ಎನ್ನುವ ಪ್ರಸಂಗವನ್ನು ನೋಡಲಿಲ್ಲ, ಪಾತ್ರವನ್ನು ಮಾಡಲಿಲ್ಲ. ನನ್ನನ್ನು ಪುಂಗವ ಎನ್ನುವ ಒಂದು ಪಾತ್ರಕ್ಕೆ ಆಹ್ವಾನಿಸಿದ್ರು. ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಪಾತ್ರವನ್ನು ಮಾಡುವುದಕ್ಕೆ ಸಿದ್ಧನಾಗುವ ಹೊತ್ತಿಗೆ ಕುರ್ನಾಡು ಶಿವಣ್ಣಾಚಾರ್ಯರಿಗೆ ವಿಕ್ಷಿಪ್ತನ ಪಾತ್ರ ಇತ್ತು. ಆ ವಿಕ್ಷಿಪ್ತನ ಪಾತ್ರವನ್ನು ಅವರಿಗೆ ಮಾಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣದಿಂದ ಒತ್ತಾಯಪೂರ್ವಕವಾಗಿ ನನಗೆ ಕೊಟ್ಟರು. ಆ ವಿಕ್ಷಿಪ್ತನ ಪಾತ್ರವನ್ನು ನಿರ್ವಹಿಸಿದ ಬಳಿಕ ಕುಕ್ಕೊಳ್ಳಿ ಭಾಸ್ಕರ್ ರೈ ಅವರು ಕರೆದು ಸತೀಶಣ್ಣ, ನೀವು ವಾಲ್ಮೀಕಿಯ ಪಾತ್ರವನ್ನು ಮಾಡಬೇಕು, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದರು. ಆ ಹೊತ್ತಿಗೆ ನಾನು ಪ್ರಸಂಗ ನೋಡಲಿಲ್ಲ, ಪ್ರಸಂಗದ ಬಗ್ಗೆ ಮಾಹಿತಿ ಇಲ್ಲ, ಮತ್ತು ವಾಲ್ಮೀಕಿ ಆ ಪ್ರಸಂಗದ ಪ್ರಧಾನ ಪಾತ್ರ, ಆದ್ದರಿಂದ ಬಹಳ ಕಷ್ಟ ಅಂತ ಹೇಳಿದೆ. ಆದರೂ ಕೇಳದೆ ಒತ್ತಾಯಪೂರ್ವಕವಾಗಿ ನನ್ನಲ್ಲಿ ಆ ಪಾತ್ರವನ್ನು ಮಾಡಿಸಿದರು. ಆ ಪಾತ್ರವನ್ನು ಮಾಡಿದ ಬಳಿಕ ಯಕ್ಷಗಾನ ನಡೆಯಿತು. ಅದರಲ್ಲಿ ಭಾಗವತರಾಗಿ ಪ್ರಸಂಗ ರಚನೆ ಮಾಡಿದಂಥ ಬೊಟ್ಟುಕೆರೆ ಪುರುಷೋತ್ತಮ ಪೂಜ್ಯರೇ ಭಾಗವತರಾಗಿದ್ದರು. ಎಲ್ಲ ಕಾರ್ಯಕ್ರಮ ಆದ ಬಳಿಕ ನಮ್ಮ ನವನೀಶ್ ಶೆಟ್ಟರು ಕರೆದು ಭಾಗವತರ ಹತ್ರ ಕೇಳಿದರು, ವಾಲ್ಮೀಕಿ ಹೇಗಾಗಿದೆ? ವಾಲ್ಮೀಕಿ ಅದು ಅವರು ಆರಂಭದಲ್ಲಿ ಮಾಡೋದಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಇಲ್ಲ, ನಾನು ಪಾತ್ರವನ್ನು ಮಾಡಲಿಲ್ಲ, ಪ್ರಸಂಗವನ್ನು ನೋಡಲಿಲ್ಲ, ಇದು ನನ್ನ ಪ್ರಥಮ ಪ್ರದರ್ಶನ ಅಷ್ಟು ಹೇಳುವಾಗ, ಇಲ್ಲಪ್ಪ ಬಹಳ ಚೆಂದ ಆಗಿದೆ, ಇನ್ನು ವಿಶ್ವನಾಥ್ ಶೆಟ್ಟರ ನಂತರ ಸತೀಶಣ್ಣನೇ ಮಾಡಬೇಕು, ಅಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ, ಬಹಳ ಸಂತೋಷ ಆಯಿತು ಅಂತ ಹೇಳಿದರು. ಇದು ನನಗಿಂತಲೂ ಹೆಚ್ಚು ನನ್ನನ್ನು ಆ ಪಾತ್ರಕ್ಕೆ ಒಪ್ಪಿಸಿದಂಥ ನವನೀಶ್ ಶೆಟ್ಟರಿಗೆ ಹೆಚ್ಚಿನ ತೃಪ್ತಿಯನ್ನು ತಂದಿತ್ತು ಎನ್ನುವ ಕಾರಣದಿಂದ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಆದ್ದರಿಂದ ಅದನ್ನು ಈಗಲೂ ನಾನು ನೆನಪಿಸಿಕೊಳ್ಳುತ್ತೇನೆ. ಆಗಾಗ ಹಲವಾರು ಕಡೆಗಳಲ್ಲಿ ಹೇಳಿದ್ದು ಉಂಟು. ಅಂದರೆ ನನ್ನ ದೊಡ್ಡ ಮಗಳಿಗೆ ಕಲಿಸಬೇಕೆನ್ನುವ ಆಸೆ ಇತ್ತು. ಅವಳಿಗೆ ಯಕ್ಷಗಾನ ಎನ್ನುವುದು ಅವಳಷ್ಟು ಇಷ್ಟ ಇರಲಿಲ್ಲ. ಹಾಗಂತ ಡ್ಯಾನ್ಸ್ ಪ್ರೋಗ್ರಾಮು ಅವಳು ಪ್ರದರ್ಶನ ಮಾಡೋದು ಮಾತ್ರ ಅಲ್ಲದೆ ತರಬೇತಿ ಕೊಡಲಿಕ್ಕೂ ಹೋಗ್ತಾಳೆ. ಅಲ್ಲಿಯವರೆಗೆ ಪ್ರಬುದ್ಧತೆಯನ್ನು ಪಡೆದಿದ್ದಾಳೆ. ಕಳೆದ ಸಲ ಅವರ ಪೋಸ್ಟ್ ಆಫೀಸಿನ ವರ್ಕರ್ಸಿನಿಂದ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ಒಂದು ತಂಡವನ್ನೇ ತರಬೇತುಗೊಳಿಸಿ ತಂಡ ಮತ್ತು ಇಂಡಿವಿಜುವಲ್ ಆಗಿ ಎರಡರಲ್ಲೂ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. ಅದು ಆ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಅವಳಿಗಿರುವಂಥ ಆಸಕ್ತಿಯನ್ನು ಕಂಡು ನನಗೆ ಸಂತೋಷ ಆಯಿತು. ಕಲೆ ಯಾವುದೇ ಇರಲಿ, ಕಲೆಯಲ್ಲಿ ಬೆಳೆಯುವಂಥ ಮನಸ್ಸು ನನ್ನ ಮಕ್ಕಳಿಗೆ ಇದೆ ಎನ್ನುವ ತೃಪ್ತಿ ಇದೆ. ಹಾಗೆ ಸಣ್ಣ ಮಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಅದಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚು ನಾವು ಮಾಡಿ ಕಲಿತು ತಿಳಿಯುವುದಕ್ಕಿಂತ ನೋಡಿ ತಿಳಿಯುವುದು ಹೆಚ್ಚಿರ್ತದೆ. ಅಂದರೆ ಸಂದರ್ಭೋಚಿತವಾಗಿ ಕೆಲವೊಂದು ರಂಗ ವಿನ್ಯಾಸಗಳು ಬದಲಾವಣೆ ಹೊಂದುತ್ತಾ ಬರ್ತದೆ. ಸದ್ಯದ ಸ್ಥಿತಿಯಲ್ಲಿ ಯಕ್ಷಗಾನ ಹಿಂದೆ ಇದ್ದಾಗೆ ಇಲ್ಲ. ಬಹಳಷ್ಟು ನಾಟ್ಯ ಪ್ರಧಾನವಾಗಿ ಬದಲಾವಣೆಯನ್ನು ಕಂಡುಕೊಂಡು ಯಕ್ಷಗಾನ ಸಂಪನ್ಮೂಲವಾಗಿ ಬೆಳೆಯುತ್ತಾ ಇದೆ. ಆ ನೆಲೆಯಿಂದ ನನ್ನ ಮಗಳಿಗಿರುವಂಥ ಆಸಕ್ತಿ ಬರೀ ನಾಟ್ಯವನ್ನು ಕಲಿಬೇಕೆನ್ನುವುದು ಮಾತ್ರ ಅಲ್ಲದೆ ಯಕ್ಷಗಾನವನ್ನು ನೋಡುವ ಕಾಳಜಿ ಇದೆ. ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಮಗಳೇ ಹೋಗುವ ಸಾಕು ಅಂತ ಹೇಳಿದ್ರು, ಬೇಡ ಇನ್ನು ಸ್ವಲ್ಪ ನೋಡುವ ಎಂಬಾಗಿ ಹೇಳುವಂಥ ಆಸಕ್ತಿ ಉಂಟು. ಆದ್ದರಿಂದ ಬೆಳಗುತ್ತಾಳೆ ಎನ್ನುವ ತೃಪ್ತಿ ನನಗಿದೆ. ಕಲಾವಿದನಾಗಿ ಬೆಳೆಯುವುದಕ್ಕೆ ತುಂಬ ಶ್ರಮ ಬೇಕು. ಅದಂದರೆ ಸಾಧನೆ ಅಂತ ಹೇಳುವುದಕ್ಕಿಂತಲೂ ತಪಸ್ಸಿನ ನೆಲೆಯಿಂದ ಕಲೆಯನ್ನು ಕಂಡುಕೊಂಡು ಅದರ ಹಿಂದೆ ಹೋದಾಗ ಯಶಸ್ಸು ತನ್ನಿಂದ ತಾನಾಗಿ ಬರ್ತದೆ.
ಮತ್ತೆ ಈಗಿನ ಕಾಲಘಟ್ಟದಲ್ಲಿ ಕಲೆ ಎನ್ನುವುದು ಒಂದು ವ್ಯಾಪಾರೀಕರಣ ಆಗಿದೆ. ಒಂದು ಕಾರ್ಯಕ್ರಮಕ್ಕೆ ಕಲಾವಿದನಾಗಿ ಹೋದಾಗ ನಮ್ಮನ್ನು ಕರೆಯುವಾಗಲೇ ಕೇಳುವಂತ ಪದ್ಧತಿ ಉಂಟು, ಎಷ್ಟು ಕೊಡಬಹುದು ಅಂತ. ನಾವು ಅದರಿಂದ ತುಂಬಾ ದೂರ ಇದ್ದೇವೆ. ನಾನೀಗ ಇಷ್ಟು ಕಡೆಯಲ್ಲಿ ಯಕ್ಷಗಾನ ತರಗತಿ ಮಾಡ್ತಾ ಇದ್ದೇನೆ, ಕಲಾವಿದನಾಗಿ ಹೋಗ್ತಾ ಇದ್ದೇನೆ. ಎಲ್ಲಿಯೂ ಒಂದು ಪೈಸೆ ಅಪೇಕ್ಷೆಯನ್ನು ಮಾಡಿ ನಾನು ಹೋಗ್ತಾ ಇರುವುದಲ್ಲ. ಕಲಿಬೇಕು, ಕಲಿಯುವ ಮಕ್ಕಳಿಗೆ ಆ ಉಲ್ಲಾಸ ಉಂಟು, ಕಲಿಬೇಕೆನ್ನೋ ಆಸಕ್ತಿ ಉಂಟು. ಆದ್ದರಿಂದ ನಾವು ಕಲಿಸಿ ಅವರನ್ನು ಪ್ರಬುದ್ಧರನ್ನಾಗಿಸ್ತೇವೆ ಅನ್ನುವುದಲ್ಲ. ಪ್ರತಿಯೊಂದು ಮಕ್ಕಳಲ್ಲಿಯೂ ಪ್ರತಿಭೆ ಸುಪ್ತವಾಗಿರ್ತದೆ. ಅದನ್ನು ಪ್ರಚೋದಿಸುವಂತ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ ಎನ್ನುವ ಕಾರಣದಿಂದ ನಾನು ಹೇಳ್ತಾ ಇರುವುದು, ನಾವು ಮಕ್ಕಳಿಗೆ ಕಲಿಸಿಕೊಡುವುದಲ್ಲ, ಅವರೇ ಕಲಿತ ಬೆಳೀತಾರೆ. ನಾವು ಅವರಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹವನ್ನಷ್ಟೇ ಕೊಡ್ತೇವೆ ಎನ್ನುವ ಕಾರಣದಿಂದ ನಾವು ಕಲಿಸುವ ಈ ಕಾರಣಕ್ಕೆ ನಾನು ಹೇಳುವುದೇನು ಅಂತಂದ್ರೆ, ಕಲಾಮಾತೆಯ ಅನುಗ್ರಹ ಎಲ್ಲರಿಗೂ ಉಂಟು. ಇದ್ದದ್ದನ್ನು ಉಪಯೋಗಿಸುವುದಕ್ಕೆ ನಾವೊಂದು ದಾರಿ ತೋರುವ ದಾರಿದೀವಿಗೆ ಮಾತ್ರ ಅಲ್ಲದೆ ಮತ್ತೆ ವಿಶೇಷ ಏನೂ ಇಲ್ಲ. ಆದ್ದರಿಂದ ನಾನು ಕಲೆಯಲ್ಲಿ ನಾನು ಕಲಿಸಿಕೊಟ್ಟಿದ್ದೇನೆ, ನಾನು ಮಾಡಿದ್ದೇನೆ ಅಂತ ಹೇಳುವುದಕ್ಕೆ ಯಾವುದೂ ಇಲ್ಲ. ಎಲ್ಲವೂ ತನ್ನಿಂದ ತಾನಾಗಿ ಆಗಿ ಹೋಗ್ತದೆ. ಆದ್ದರಿಂದ ಈ ರೀತಿ ನನ್ನಿಂದ ಕಲಿತಂತ ಹಲವಾರು ವಿದ್ಯಾರ್ಥಿಗಳು ಕೆಲವೊಂದು ಪ್ರದರ್ಶನದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಆ ಮೂಲಕ ಹೆಸರನ್ನು ಗಳಿಸಿದ್ದಾರೆ. ಅಲ್ಲಿ ನಾನು ಅವರಿಂದ ಕಲಿತದ್ದು ಎಂಬಾಗಿ ಹೇಳುವ ಒಂದು ಹೆಸರು ನಮಗೆ ಸಾಕಾಗ್ತದೆ. ಆದ್ದರಿಂದ ನನಗೀಗ ರಾಮಕುಂಜದ ಸಂಚಾಲಕರು ಹೇಳುವ ಒಂದು ಮಾತುಂಟು, ಸತೀಶಣ್ಣ ಇರು ಕಲ್ಪವನ ವಿಷಯತ್ತು ಕಲ್ಪದಿರಿ ಏತ್ ಕಲ್ಪ ಇರೋದು ಮನ್ಪುನಿರಲ್ಲ ಒಂಜಿ 2 ಜನ ಶಿಷ್ಯರು ಎಡ್ಡೆ ಪುದರ್ಗೆ ಬತ್ತಿರನ ಈಗ ಸಂತೋಷ ಕೋರ್ಕೊಂಡು, ಅದು ನನಗೆ ತೃಪ್ತಿ. ಆಮೇಲೆ ಹಲವಾರು ಮಕ್ಕಳು ಬೆಳೀತಾ ಇದ್ದಾರೆ ಎನ್ನುವ ಕಾರಣದಿಂದ ನಾನು ತೃಪ್ತನಾಗಿದ್ದೇನೆ ಎನ್ನುವುದಷ್ಟೇ ಸತ್ಯ. ಕಲಿಯುವ ಆಸಕ್ತಿ ಇದ್ದಾಗ ಯಾವುದೇ ಸಮಸ್ಯೆಗಳು ನಮ್ಮನ್ನು ಸಮಸ್ಯೆಯಾಗಿ ಕಾಡುವುದಿಲ್ಲ. ಯಾಕಂದ್ರೆ ನಮ್ಮಲ್ಲಿರುವ ಆಸಕ್ತಿಯೇ, ಹೇಳ್ತಾರೆ, ಆಸಕ್ತಿ ಎನ್ನುವುದು ಸಾಧನೆಗೆ ಮೂಲ ಸಾಧನವಾಗ್ತದೆ. ಆ ಕಾರಣದಿಂದ ಫ್ಯಾಮಿಲಿದು ಸಮಸ್ಯೆ ಎಲ್ಲರಿಗೂ ಇದ್ದದ್ದೇ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಇಲ್ಲದೆ ಇದ್ದವರು ಯಾರು ಇಲ್ಲ. ಆದರೆ ಅದನ್ನೆಲ್ಲ ಬದಿಗೆ ಸರಿಸಿ ಆ ಮೂಲಕ ಏಕಾಗ್ರತೆಯಿಂದ ಈ ಒಂದು ಕಲೆಯನ್ನು ಕಲಿಬೇಕು ಅನ್ನೋ ಮನಸ್ಸನ್ನು ಮಾಡಿದರೆ ಖಂಡಿತ ಸಾಧಿಸ್ತೀವಿ. ಯಾಕಂದ್ರೆ ನನ್ನೊಂದಿಗೆ ಕಲಿಯುವಲ್ಲಿ ಹಲವಾರು ಮಂದಿ ಹಿರಿಯರು ಇದ್ದಾರೆ. ಕೆಲವೊಮ್ಮೆ ಕೇಳುವುದುಂಟು, ನನಗೆ ಬರ್ತದೆ ಆಸಕ್ತಿ ಇದೆ ಬರ್ತದೆ ಅಂತ ಹೇಳಿ ನಾನು ಸೇರಿಸಿಕೊಂಡಿದ್ದೇನೆ. ಅವರು ಒಳ್ಳೆಯ ಕಲಾವಿದರಾಗಿ ರಂಗದಲ್ಲಿ ಕಾಣಿಸ್ತಾ ಇದ್ದಾರೆ, ಅದು ನನಗೆ ಹೆಮ್ಮೆಯನ್ನು ತರ್ತದೆ. ಆದ್ದರಿಂದ ಕಲಿಯುವ ಮನಸ್ಸಿದ್ದವರಿಗೆ ಯಾವುದು ತೊಡಕಾಗಬಾರ್ದು, ಏಕಾಗ್ರತೆ ಬೇಕು ಅಂತ ನಾನು ಹೇಳುವುದಕ್ಕೆ ಬಯಸ್ತೇನೆ. ಒಂದೆರಡಲ್ಲ, ತುಂಬ ಉಂಟು, ಕೆಲವೊಂದು ಉಂಟು. ಆದರೆ ನಾವು ಎಲ್ಲವನ್ನು ಮೀರಿ ನಿಂತಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಮಾಡುವಂತಹ ಈ ಕಲಾ ಸೇವೆ ಏನುಂಟು, ಇದು ಭಗವಂತನ ಸೇವೆ ಎಂಬಾಗಿ ಪರಿಭಾವಿಸಿಕೊಂಡು ನಾವು ಮುಂದುವರಿಯುವಂಥದ್ದು. ಆದ್ದರಿಂದ ನಮ್ಮನ್ನು ಯಾರು ಹಿಮ್ಮೆಟ್ಟಿಸಬೇಕು ಅಲ್ಲ, ನಮ್ಮಿಂದ ಮುಂದೆ ಹೋಗಬೇಕು ಎಂಬ ಹಾಗೆ ಪ್ರಯತ್ನ ಪಟ್ಟವರಿಗೆ ಸರಿಯಾದ ಉತ್ತರವನ್ನು ಆ ಕಲಾಮಾತೆಯೇ ಕೊಟ್ಟಿದ್ದಾಳೆ ಅನ್ನುವುದನ್ನು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ. ಆ ಕಾರಣದಿಂದ ನಾನೊಂದು ಮಾತನ್ನು ಹೇಳುವುದಕ್ಕೆ ಬಯಸ್ತೇನೆ, ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವುದನ್ನು ಮಾಡು, ಅದಕ್ಕೆ ಪರಿಣಾಮವಾದಂತಹ ಪ್ರೋತ್ಸಾಹವೋ ಸಹಕಾರವೋ ಸಹಾಯವೋ ಇದನ್ನು ಭಗವಂತ ಕೊಡ್ತಾನೆ ಎನ್ನುವ ಉದ್ದೇಶದಿಂದ ಮುಂದುವರಿದಲ್ಲಿ ಆ ಕಲಾಮಾತೆಯ ರಕ್ಷಣೆ ನಮಗೆ ಸಿಗ್ತದೆ ಎನ್ನುವುದು ಸತ್ಯ. ಆದ್ದರಿಂದ ನನ್ನನ್ನು ಯಾರು ತುಳಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರಿಗೂ ಉತ್ತರವನ್ನು ಕಲಾಮಾತೆ ಕೊಟ್ಟಿದ್ದಾಳೆ, ಇನ್ನು ಕೊಡ್ತಾಳೆ ಅನ್ನೋದು ನಿಸ್ಸಂದೇಹ. ನಿಮ್ಮ ಜೀವನ ಪೂರ್ತಿ ಒಂದು ಕಲೆಗೆ ಮೀಸಲಾಗಿಟ್ಟಿದ್ದೀರಿ, ಸತ್ಯ ಸತ್ಯ. ಅದರ ಬಗ್ಗೆ ನಿಮಗೆ ಕೊನೆಯದಾಗಿ ಎಷ್ಟು ತೃಪ್ತಿ ಇದೆ? ನನಗೆ ಹಲವಾರು ಸಂದರ್ಭಗಳಲ್ಲಿ ಯಕ್ಷಗಾನ ಕಲೆಗೆ ಬೇಕಾಗಿ ನಾನು ಕಳೆದುಕೊಂಡದ್ದು ಹೆಚ್ಚು. ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅಥವಾ ಕೊಡುವುದಕ್ಕೆ ಹೋಗುವಾಗ ತುಂಬ ಶ್ರಮ ಇರ್ತದೆ, ಶ್ರಮದೊಂದಿಗೆ ಖರ್ಚು ಇರ್ತದೆ. ಆ ಖರ್ಚನ್ನು ಕೆಲವೊಮ್ಮೆ ಸರಿದೂಗಿಸುವುದಕ್ಕೆ ಬರ್ತದೋ ಇಲ್ಲೋ ಎನ್ನುವ ಗೊಂದಲ ಇರ್ತದೆ ಮನಸ್ಸಿನಲ್ಲಿ. ಆದರೆ ಸಂದರ್ಭೋಚಿತವಾಗಿ ಯಾರಾದರೂ ಒದಗಿ ಬಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಆ ನೆಲೆಯಿಂದ ಬಹುಶಃ ನಾನು ಇಷ್ಟರವರೆಗೆ ಆರ್ಥಿಕತೆಯ ನೆಲೆಯಿಂದ ಈ ರೀತಿ ಬೆಳೆಯುತ್ತೇನೆ ಎನ್ನುವ ಭಾವನೆ ಖಂಡಿತ ಇರಲಿಲ್ಲ. ಏನೋ ಕಲಾಮಾತೆ ನನ್ನನ್ನು ಕರೆದು ಕಲಾಮ ಸೇವೆಯನ್ನು ಮಾಡುವುದಕ್ಕೆ ಆಹ್ವಾನಿಸಿದ್ದಾಳೆ, ಅವಕಾಶವನ್ನು ಕೊಟ್ಟಿದ್ದಾಳೆ. ಅದಕ್ಕೆ ಪೂರಕವಾಗಿ ಬೇಕಾದಂತಹ ಆರ್ಥಿಕ ಸಹಾಯವನ್ನು ಕಲಾಮಾತೆ ಕೊಡ್ತಾ ಇದ್ದಾಳೆ. ಆ ನೆಲೆಯಿಂದ ನನಗೆ ತೃಪ್ತಿ ಉಂಟು. ಜೀವನದಲ್ಲಿ ತೃಪ್ತಿಯನ್ನು ಪಡೆದಿದ್ದೇನೆ ಎನ್ನುವ ಕಾರಣದಿಂದ ನಾನು ಬಹಳಷ್ಟು ಸಂತೋಷವನ್ನು ಪಡ್ತೇನೆ. ಯಾಕಂದ್ರೆ ನಿಜವಾದ ಸಂಪತ್ತು ಯಾವುದು ಎನ್ನುವ ಪ್ರಶ್ನೆ ಬಂದಾಗ ನಾವು ಕೊಡಬಹುದಾದ ಉತ್ತರ ತೃಪ್ತಿ. ಅದನ್ನು ಮೀರಿದ ಸಂಪತ್ತಿಲ್ಲ. ಆದ್ದರಿಂದ ಆ ತೃಪ್ತಿಯ ಸಂಪಾದನೆಯನ್ನು ಮಾಡಿದ್ದೇನೆ ಎನ್ನುವುದು ನನಗೆ ಸಂತೋಷವನ್ನು ಕೊಡ್ತದೆ. ನಾನು ಹಲವಾರು ಕಡೆಗಳಲ್ಲಿ ಯಕ್ಷಗಾನ ತರಬೇತಿ ತರಗತಿಯನ್ನು ಮಾಡ್ತಾ ಇದ್ದೇನೆ. ಕೆಲವೊಂದು ಮಕ್ಕಳು ಬಹಳಷ್ಟು ಬೇಗನೆ ಬೆಳೆಯುತ್ತಾ ಇದ್ದಾರೆ, ಸಂತೋಷ ನನಗೆ. ಆ ಮಕ್ಕಳು ಬೆಳೆಯುವುದರೊಂದಿಗೆ
ಈಗಿನ ಈಗಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಏನಾಗಿದೆ ಅಂತ ಹೇಳಿದರೆ ವ್ಯಾಪಾರೀಕರಣ ಆಗ್ತಾ ಹೋಗಿದೆ. ಸಂಪಾದನೆಗೆ ಬೇಕಾಗಿ ಕೆಲವೊಂದು ಸಂಭಾಷಣೆಗಳು ತೀರಾ ಹೊಲಸು, ಅದನ್ನೇ ಪ್ರೇಕ್ಷಕರು ಮೆಚ್ಚಿಕೊಳ್ಳುವುದು ಉಂಟು. ಹಾಗಂತ ಕೆಲವೊಮ್ಮೆ ಹೇಳ್ತಾರೆ, ತುಳು ಆಟ ಬೋಡಿಯ ಕನ್ನಡ ಡೆಂಚಿನುಂಡು. ಹಾಗಂತ ನಾವು ಭಾಷಾ ವಿರೋಧಿಗಳಲ್ಲ. ತುಳುವಿನಲ್ಲೂ ಉತ್ತಮ ಸಂಭಾಷಣೆಯನ್ನು ಕೊಡಬಹುದಾದಂಥ ಪಾತ್ರಗಳು, ಪ್ರಸಂಗಗಳು ಹಲವಾರು ಇದ್ದಾವೆ. ಆದರೆ ಕಾಲಕ್ಕನುಗುಣವಾದಂಥ ವ್ಯವಹಾರ ಎನ್ನುವ ನೆಲೆಯಿಂದ ಕೆಲವೊಂದು ಅಶ್ಲೀಲ ಪದಪ್ರಯೋಗವನ್ನು ಮಾಡುತ್ತಾ ಅಗ್ಗದ ಜನರಂಜನೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಅದು ಅಳಿಬೇಕು. ನಿಜವಾದಂತಹ ಪರಂಪರಾಗತವಾದಂಥ ಯಕ್ಷಗಾನ ಅಂತೆಯೇ ಉಳಿಬೇಕು ಎನ್ನುವುದು ನನ್ನ ಭಾವ. ಆದ್ದರಿಂದ ನಾನು ಕಲಿಸುವ ಇಷ್ಟು ಮಕ್ಕಳಿಗೂ ನಾನು ಪರಂಪರೆಗೆ ಪೂರಕವಾದಂಥ ಯಕ್ಷಗಾನವನ್ನು ಅಷ್ಟೇ ಕಲಿಸಿಕೊಡ್ತೇನೆ ವಿನಃ ಅದನ್ನು ಮೀರಿದ ಯಾವುದೇ ಯಕ್ಷಗಾನವನ್ನು ಆಗಲಿ, ಸಂಭಾಷಣೆಯಾಗಲಿ ಅಥವಾ ನಾಟ್ಯ ವೈಖರಿಯನ್ನಾಗಲಿ ನಾನು ಹೇಳಿಕೊಡುವುದಿಲ್ಲ. ಆದ್ದರಿಂದ ಆ ನಿಟ್ಟಿನಲ್ಲಿ ಮಕ್ಕಳು ಬೆಳೀಬೇಕು ಎನ್ನುವುದು ನನ್ನ ಮನದ ಮಹದಾಸೆ. ಅದು ಸಿದ್ಧಿ ಆಯಿತು ಅಂತಾದರೆ ನಾನು ಯಕ್ಷಗಾನದಲ್ಲಿ ಬಹಳಷ್ಟು ದೊಡ್ಡ ಸೇವೆಯನ್ನು ಮಾಡಿದ ಹಾಗಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಎಲ್ಲರಿಗೂ ನಾನು ಹೇಳುವ ಮಾತು, ನಿಜವಾದ ನೈಜ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಅದನ್ನು ಬೆಳೆಸಿದಾಗ ನಮಗೆ ಏನೋ ಒಂದು ತೃಪ್ತಿ ನಮಗೆ ಸಿಗ್ತದೆ. ನೀವು ನೋಡ್ತಾ ಇದ್ದೀರಿ, ಯಕ್ಷಗಾನದ ನಿಜವಾದಂಥ ಸತ್ವ ಏನು ಅಂತ ಕೇಳಿದರೆ ಬರೀ ಮನರಂಜನೆಗಾಗಿ ಯಕ್ಷಗಾನ ಅಲ್ಲ. ಯಕ್ಷಗಾನ ಎನ್ನುವುದು ಒಂದು ಪೂಜಾ ವಿಧಾನ. ಆ ಕಾರಣದಿಂದಲೇ ಕಟೀಲು ಮೇಳದ 6 ಮೇಳಗಳು ನಿತ್ಯ ಹರಕೆ ಬಯಲಾಟದ ಸೇವೆಯನ್ನು ಮಾಡ್ತಾ ಇದ್ದಾವೆ. ಆದ್ದರಿಂದ ಯಕ್ಷಗಾನದಲ್ಲೊಂದು ಸತ್ವ ಇದೆ, ಒಂದು ಭಗವತ್ ಸಾನ್ನಿಧ್ಯ ಇದೆ. ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು ಅಂತ ನಾನು ಹೇಳುವುದಕ್ಕೆ ಬಯಸ್ತೇನೆ. ನನ್ನ ಹೆಸರು ಅಭಿಜ್ಞಾ ಅಂತ. ನಾನು ಅಪ್ಪನೊಟ್ಟಿಗೆ 1 ವರ್ಷದಿಂದ ಯಕ್ಷಗಾನ ಕಲಿತಾ ಇದ್ದೇನೆ. ಅಪ್ಪ ನನಗೆ ಕೆಲವು ಶಾಲೆಗಳಲ್ಲಿ ಎಲ್ಲರೊಟ್ಟಿಗೆ ನನಗೂ ಯಕ್ಷಗಾನ ಕಲಿಸ್ತಾ ಇದ್ದಾರೆ. ಅಪ್ಪ ಎಲ್ಲ ಕಡೆಯಲ್ಲಿ ಕಲಿಸ್ತಾರೆ, ಎಲ್ಲ ಶಾಲೆಯಲ್ಲಿ ಕಲಿಸ್ತಾರೆ. ಹಾಗೆ ಅಪ್ಪ ಎಲ್ಲಾದರೂ ಯಕ್ಷಗಾನ ನೋಡಲಿಕ್ಕೆ ಹೋಗ್ತಾ ಇದ್ದರೆ ನಾನು ಅಪ್ಪನೊಟ್ಟಿಗೆ ಹೋಗ್ತೇನೆ. ಹಾಗೆ ಎಲ್ಲ ಪಾತ್ರಗಳಲ್ಲೂ ಅಪ್ಪ ನನಗೆ ಎಲ್ಲ ಪಾತ್ರವನ್ನು ಹೇಳಿಕೊಡ್ತಾರೆ. ಹಾಗೆ ತುಂಬ ನನಗೆ ಹೇಳಿಕೊಡ್ತಾರೆ ಅದನ್ನು ಹೇಗೆ ಮಾಡೋದು. ನಾನು ಅಪ್ಪನ ಥರ ಯಕ್ಷಗಾನ ಕಲಾವಿದೆ ಆಗಬೇಕಂತ. ಎಸ್, ಇದು ಬದುಕ ತಿರುಳು ಇವತ್ತಿನ ಸಂಚಿಕೆ ಆಗಿರುತ್ತೆ. ಸೊ ನೋಡಿದ್ರಲ್ವಾ, ಸತೀಶ್ ಆಚಾರ್ಯ ಅವರು ತಮ್ಮ ಜೀವನ ಪೂರ್ತಿ ಯಕ್ಷಗಾನವನ್ನೇ ಮೈಗೂಡಿಸಿಕೊಂಡಂತಹ ಒಬ್ಬರು ವ್ಯಕ್ತಿ. ಅಷ್ಟೇ ಅಲ್ಲ, ಮಗಳಿಗೆ ಕೂಡ ಯಕ್ಷಗಾನವನ್ನ ಕಲಿಸಿಕೊಡ್ತಾ ಇದ್ದಾರೆ. ಮಗಳ ಆಸಕ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವಳಿಗೆ ಎಷ್ಟು ಆಸಕ್ತಿ ಇದೆ ಅಂತ. ಇವರಿಗೆ ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ಕೂಡ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.